ಸುಮಾರು 200 ಕೋಟಿ ರೂಪಾಯಿ ವೆಚ್ಚದ ಹರೇಕಳ ಅಡ್ಯಾರ್ ಸಂಪರ್ಕಿಸುವ ನೂತನ ಡ್ಯಾಂ ಕಾಮಗಾರಿ ಬಹುತೇಕ ಮುಕ್ತಾಯದ ಹಂತದಲ್ಲಿದ್ದು ಕೆಲವೊಂದು ತಾಂತ್ರಿಕ ಅಡೆತಡೆಗಳನ್ನು ಪೂರ್ಣಗೊಳಿಸಿ ಇದೀಗ ಉದ್ಘಾಟನೆಗೊಳ್ಳುವ ಮೂಲಕ ಜನತೆಗೆ ಅನುಕೂಲ, ಪ್ರವಾಸೋದ್ಯಮಕ್ಕೆ ಪೂರಕ, ಮೀನುಗಾರಿಕೆಗೆ ವಿಪುಲ ಅವಕಾಶ ಲಭ್ಯವಾಗಲಿದೆ. ಬನ್ನಿ ಈ ಕುರಿತ ಒಂದು ವಿಶೇಷ ವರದಿಯನ್ನ ನೋಡ್ಕೊಂಡು ಬರೋಣ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 200 ಕೋಟಿ ರೂಪಾಯಿ ವೆಚ್ಚದ ಪಶ್ಚಿಮ ವಾಹಿನಿ ಯೋಜನೆಯಡಿ ರಾಜ್ಯ ಸಣ್ಣ ನೀರಾವರಿ ಇಲಾಖೆ ನಿರ್ಮಿಸುತ್ತಿರುವ ಹರೇಕಳ ಅಡ್ಯಾರ್ ಸಂಪರ್ಕಿಸುವ ಡ್ಯಾಂ ಸಹಿತ ಬೃಹತ್ ಸೇತುವೆ ನಿರ್ಮಾಣ ಕಾಮಗಾರಿ ಮುಕ್ತಾಯದ ಹಂತವನ್ನು ತಲುಪಿದ್ರೂ ಕೂಡ ಲೋಕಾರ್ಪಣೆ ಆಗುತ್ತಿಲ್ಲ. ಎರಡು ತುದಿಯಲ್ಲಿ ಸೇತುವೆ ಸಂಪರ್ಕಿಸಬೇಕಾದ ರಸ್ತೆ ಹಾಗೂ ವಿದ್ಯುತ್ ಸಂಪರ್ಕಕ್ಕೆ ತಾಂತ್ರಿಕ ತೊಂದರೆಯಿಂದ ಅಡಚಣೆಯಾಗಿದ್ದು ಅದೆಲ್ಲವೂ ನಿವಾರಣೆಯಾದರೆ ಸೇತುವೆ ಸಂಚಾರಕ್ಕೆ ಮುಕ್ತಗೊಳ್ಳಲಿದೆ. ಶಾಸಕ ಯುಟಿ ಖಾದರ್ ಅವರ ಬಹುಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ಎಲ್ಲ ಕೆಲಸ ಕಾರ್ಯ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಕೊರೋನಾ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಕಾಮಗಾರಿ ಪೂರ್ಣಗೊಳ್ಳುವುದು ವಿಳಂಬವಾಗಿದೆ. ಎರಡು ತುದಿಯಲ್ಲಿ ಸೇತುವೆ ಸಂಪರ್ಕಿಸಬೇಕಾದ ರಸ್ತೆ ಹಾಗೂ ವಿದ್ಯುತ್ ಸಂಪರ್ಕಕ್ಕೆ ತಾಂತ್ರಿಕ ತೊಂದರೆಯಿಂದ ಅಡಚಣೆಯಾಗಿದ್ದು ಅದೆಲ್ಲವೂ ನಿವಾರಣೆಯಾದರೆ ಸೇತುವೆ ಸಂಚಾರಕ್ಕೆ ಮುಕ್ತಗೊಳ್ಳಲಿದೆ. ಶಾಸಕರು ಹಾಗೂ ಅಧಿಕಾರಿಗಳು ಜಮೀನಿನ ಮಾಲೀಕರ ಜೊತೆ ಚರ್ಚಿಸಿ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿ ಕೋರ್ಟ್ನಲ್ಲಿರುವ ವ್ಯಾಜ್ಯಕ್ಕೆ ಮುಕ್ತಾಯದ ತೆರೆ ಎಳೆಯಬೇಕಿದೆ. 15 ಗ್ರಾಮಗಳಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಆಗಲಿದೆ. ಯೋಜನೆಯಿಂದ ಕೃಷಿ ಬೆಳೆಸಲು ಕೂಡ ಸಿಹಿ ನೀರು ಲಭ್ಯವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಕೂಡ ಪೂರಕವಾಗಲಿದೆ ಎನ್ನುತ್ತಾರೆ ಸ್ಥಳೀಯ ಶಾಸಕರು. ಇದೊಂದು ಬ್ಯಾರೇಜ್ ಆದ ಕಾರಣ ಅಲ್ಲಿಂದ ಹರೇಕಳಿಂದ ಹಿಡಿದು ತುಂಬೆವರೆಗೆ ಸಿಹಿ ನೀರು ಇವತ್ತು ಸ್ಟಾಕ್ ಆಗ್ತದೆ. ಸಿಹಿ ನೀರಿಂದಾಗಿ ಇವತ್ತು ಅಂತರ್ಜಲದ ಇವತ್ತು ಅಭಿವೃದ್ಧಿ, ಕೃಷಿ ಇನ್ನು ಹಿಂದೆ ಎಲ್ಲ ಪ್ರದೇಶ ಕೂಡ ಉಪ್ಪು ಮಿಶ್ರಿತ ನೀರಾದ ಕಾರಣ ಕೃಷಿ ಆಗ್ತಾ ಇರಲಿಲ್ಲ. ಕೃಷಿಯನ್ನು ಬೆಳೀಲಿಕ್ಕೆ ಇವತ್ತು ಅತ್ಯುತ್ತಮವಾದ ಪ್ರದೇಶ ಇವತ್ತು ನಿರ್ಮಾಣ ಆಗ್ತದೆ. ಬಾವಿಗಳಲ್ಲಿ ಜನರಿಗೆ ಕುಡಲಿಕ್ಕೆ ಸಿಹಿ ನೀರು ಸಿಗ್ತದೆ. ಅದರ ಜೊತೆ ಮೀನುಗಾರಿಕೆ ಮತ್ತು ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಕೇಂದ್ರವಾಗಿ ಆ ಪ್ರದೇಶ ಅಭಿವೃದ್ಧಿಯಾಗಿ ಅತ್ಯಂತ ಅಭಿವೃದ್ಧಿಯಾಗುವಂಥ ಬಹು ಪ್ರಯೋಜನದ ಒಂದು ಯೋಜನೆ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಜಿ ಶಂಕರ್ ಆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅದನ್ನು ಆದಷ್ಟು ಫಾಸ್ಟಲ್ಲಿ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸಲು ಕೊಡಿಯುತ್ತಿದ್ದಾರೆ. ಕಾಂಕ್ರೀಟೀಕರಣ ಸಂಬಂಧಪಟ್ಟಾಗೆ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಬೇಕಂತ ಸೆಕ್ರೆಟರಿ ಮತ್ತು ಮಂತ್ರಿ ಮಾಧುಸ್ವಾಮಿ ಅವರು ಮಾತಾಡಿದ್ದೇನೆ. ಅವ್ರಿಗೆ ಅನುದಾನ ಬಿಡುಗಡೆ ಮಾಡೋದು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಇದು ಅಲ್ಲ, ಎಸ್ಟಿಮೇಟೆಡ್ ಕಾಸ್ಟ್ 200 crores. ಮತ್ತು ಅದು ವೇರಿಯೇಷನ್ ಆಗಿ ಒಮ್ಮೆ ಫ್ಲಡ್ ಬಂತು, ಸುಮ್ಮ ಕೊಚ್ಚು ಹೋಯ್ತು, ಅದು ಇನ್ನು ಬದಿ ಕಟ್ಟುವಂಥದ್ದು ಕೆಲವು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದಾಗ ಸಾಧಾರಣ ಒಂದು 225 ಕೋಟಿ ತನಕದ್ದು ಬರ್ಬೋದು. ಮತ್ತು ನಾವು ನಮ್ಮ ಕುದುರು ಆ ಪ್ರದೇಶ ಏನಿದೆ, ನಮ್ಮ ಅಲ್ಲಿ ದ್ವೀಪ ಏನಿದೆ, ಪಾವು ರುಲಿಯ ದ್ವೀಪ ಮತ್ತು ದೋಟ ಕಡೆ ನೀರು ಮನೆಗಳಿಗೆ ಹೋಗಬಾರ್ದು ಅಥವಾ ಅಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿ ಕೂಡ ತಡೆಗೋಣೆಗೆ ಪ್ರಪೋಸಲ್ ನಾವು ಕಳಿಸಿದ್ದೇವೆ. ಏನಾದರೂ ಕೂಡ ಒಂದು 30 ಹೆಚ್ಚುವರಿ ಒಂದು 20-25-30 ಕೋಟಿ ಒಳಗೆ ಇವತ್ತು ಆಗ್ಬೋದು. ಆದಷ್ಟು ಬೇಗನೆ ಕೆಲಸ ಆಗಲಿ ಅಂತೆಲ್ಲ ಹೆಚ್ಚಿಸುವಂಥದ್ದು. 52 ಪಿಲ್ಲರ್ಗಳ ಈ ಸೇತುವೆ 7 ಮೀಟರ್ ಅಗಲವಿದ್ದು ಎರಡು ಬದಿಯಲ್ಲಿ ಫುಟ್ಪಾತ್ ನಿರ್ಮಾಣವಾಗಿದೆ. ಸೇತುವೆಯನ್ನ ಬಣ್ಣದಿಂದ ಸುಂದರಗೊಳಿಸುವ ಕಾರ್ಯವೂ ನಡೆಯುತ್ತಿದೆ. ನೀರು ಶೇಖರಣೆಗೆ ಗೇಟ್ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರು ಕ್ಷೇತ್ರದ ಜನರು ತುಂಬೆಯ ನೀರನ್ನ ಅವಲಂಬಿಸುವ ಕಾಲಘಟ್ಟದಲ್ಲಿಯೂ ಇಲ್ಲಿನ ನೀರು ಗ್ರಾಮಾಂತರ ಭಾಗಕ್ಕೆ ಮೀಟರ್ ಅಳವಡಿಸಿ ದಿನದ 24 ಗಂಟೆಯೂ ಸರಬರಾಜು ಮಾಡುವ ದೃಷ್ಟಿಯಿಂದ 18.7 ಮಿಲಿಯನ್ ಕ್ಯೂಸೆಕ್ ಸಿಹಿ ನೀರು ಸಿಗಲಿದೆ. ಹರೇಕಳ ಅಡ್ಯಾರ್ ಸಂಪರ್ಕದ ರಸ್ತೆಯ ಈ ಕನಸು ಈಗ ನನಸಾಗುತ್ತಿದೆ. ಶೀಘ್ರದಲ್ಲೇ ಪೂರ್ಣಗೊಳಿಸಿ ಈಗ ಜನತೆಗೆ ಲಭ್ಯವಾಗುತ್ತಿರುವುದು ಸಂತಸದ ವಿಚಾರ ಎನ್ನುತ್ತಾರೆ ಸ್ಥಳೀಯರು. ನಮ್ಮ ಮಾನ್ಯ ಶಾಸಕರಾದ ಯುಟಿ ಖಾದರ್ ಅವರು ಯಾರ ಬೇಡಿಕೆಯೂ ಇಲ್ಲದಿದ್ದರೂ ಕೂಡ ಇದನ್ನು ನಮಗೆ ಬಹಳ ಶೀಘ್ರದಲ್ಲೇ ನೆರವೇರಿಸಿದ್ದಾರೆ. ಸುಮಾರು 194 ಕೋಟಿಯಷ್ಟು ಅನುದಾನವನ್ನು ಇದಕ್ಕೆ ಮೀಸಲಿಟ್ಟು 2 ವರ್ಷಗಳಲ್ಲಿ ಇದರ ಕಾಮಗಾರಿಯು 90% ಪೂರ್ಣಗೊಂಡಿದೆ. ಇದರಿಂದಾಗಿ ನಮ್ಮ ಹರೇಕಳ ಮತ್ತು ಅಡ್ಯಾರನ್ನು ಸಂಪರ್ಕಿಸುವಂಥ, ಅಂದರೆ ಮುಂಚೆ ನಾವು ಇಲ್ಲಿ ದೋಣಿಯನ್ನು ಆಶ್ರಯಿಸಿಕೊಂಡು ಇಲ್ಲಿ ಹೋಗಬೇಕಾಗಿತ್ತು. ಇಲ್ಲಿ ಈ ಒಂದು ದೋಣಿಯಲ್ಲಿ 200-300 ಜನರಷ್ಟು ಈ ಭಾಗದ ಅಡ್ಯಾರ್ ಭಾಗಕ್ಕೆ ಕೆಲಸಕ್ಕೆ ಹೋಗೋದು. ಮಂಗಳೂರು ಕಡೆ ನಮಗೆ ಇದು ಹತ್ತಿರ ಆಗ್ತದೆ. ಇದಕ್ಕೆ ದೋಣಿಯನ್ನು ಆಶ್ರಯಿಸಿಕೊಂಡು ನಾವು ಹೋಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇದರಿಂದಾಗಿ ನಮಗೆ ತುಂಬ ಅನುಕೂಲ ಆಗ್ತದೆ.
ನವೆಂಬರ್ನಿಂದ ಮಳೆಗಾಲ ತನಕ ಅರಬ್ಬಿ ಸಮುದ್ರದಿಂದ ಉಪ್ಪು ನೀರು ಮೇಲ್ಮುಖವಾಗಿ ತುಂಬೆ ತನಕ ಹರಿಯುತ್ತಿತ್ತು. ಇದರಿಂದಾಗಿ ಈ ನೀರು ಯಾವುದೇ ಪ್ರಯೋಜನ ಆಗ್ತಿರಲಿಲ್ಲ. ಈಗ ಹರೇಕಳದಿಂದ ಅಡ್ಯಾರಿಗೆ ಉಪ್ಪು ನೀರು ತಡೆಗೋಡೆ ಕಟ್ಟಿದ್ದರಿಂದ ಹರೇಕಳದಿಂದ ತುಂಬೆ ತನಕ ಸುಮಾರು 4 ಕಿಲೋಮೀಟರ್ ಉದ್ದಕ್ಕೆ ಸಿಹಿ ನೀರು ಸಿಗಲಿದೆ. ದೇರಳಕಟ್ಟಿ ಆಸುಪಾಸಿನಲ್ಲಿರುವ ಆಸ್ಪತ್ರೆ, ವೈದ್ಯಕೀಯ ಶಿಕ್ಷಣ ಸಂಸ್ಥೆ, ಮಂಗಳೂರು ವಿವಿ, ಸ್ಥಳೀಯ ತಾಂತ್ರಿಕ ಹಾಗೂ ಔದ್ಯೋಗಿಕ ಸಂಸ್ಥೆಗಳು, ಇನ್ಫೋಸಿಸ್ ಮೊದಲಾದ ಐಟಿ ಸಂಸ್ಥೆಗಳು, ಗಡಿನಾಡಿನ ಸಂಪರ್ಕ ಸೇರಿದಂತೆ ಹಲವು ಗ್ರಾಮದ ಜನರಿಗೆ ತುಂಬಾ ಪ್ರಯೋಜನಕಾರಿ. ಹರೇಕಳದಿಂದ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ಗೆ ಕೊಣಾಜೆ ಮೂಲಕ ಈ ಹಿಂದೆ 22 ಕಿಲೋಮೀಟರ್ ಪಯಣವಾಗಿತ್ತು. ಸೇತುವೆ ಸಂಚಾರ ಆರಂಭಗೊಂಡಲ್ಲಿ ಕೇವಲ 11 ಕಿಲೋಮೀಟರ್ ಪ್ರಯಾಣದಲ್ಲಿ ಸಮಯ ಕೂಡ ಉಳಿತಾಯವಾಗಲಿದೆ. ಗಣೇಶ್ ಪೂಜಾರಿ, ನಮ್ಮ ಕುಳ ನ್ಯೂಸ್ 24/7.